ನಮ್ಮ ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ ಮತ್ತು ವಿಶ್ವದ ಜೊತೆಗೆ ನಾವು ಕೈ ಜೋಡಿಸಿದ್ದೇವೆ. ಈ ಕೈ ಜೋಡಿಸೋಕ್ಕೆ ಎರಡು ರೀತಿಯಲ್ಲಿದೆ. ಒಂದು, ಕೊರೋನಾ ವ್ಯಾಧಿ ಇಡೀ ಎಲ್ಲ ವಿಶ್ವದ ಎಲ್ಲ ದೇಶಗಳಿಗೂ ಪಸರಿಸಿದೆ, ಹಾಗೂ ಒಂದಾಗಿದ್ದೇವೆ. ಅದರ ವಿರುದ್ಧ ಹೋರಾಟ ಮಾಡುವಲ್ಲಿ ಕೂಡ ನಾವು ವಿಶೇಷವಾದಂಥ ಪ್ರಜ್ಞೆಯನ್ನು, ಏಕತೆಯನ್ನು, ಸಂಘಟನೆಯನ್ನು ನಾವು ತೋರಿಸಿದ್ದೇವೆ. ಈಗ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಹೊಸ ಕರೆಯನ್ನು ಕೊಟ್ಟಿದ್ದಾರೆ. ಒಂದು, ಯಾರ್ಯಾರು ಈ ಕೊರೋನಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ವೈದ್ಯರು, ದಾದಿಯರು ಮತ್ತು ಕಾರ್ಯಕರ್ತರು, ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ನಾವು ಮನೆಯಲ್ಲಿ ಕುಳಿತಾಗ ಇತರರ ಬಗ್ಗೆ ಕೂಡ ಚಿಂತನೆ ಮಾಡಬೇಕು. ವಿ ವಾಂಟ್ ಟು ಲಿವ್ ವಿತ್ ದಿ ಹ್ಯಾಪಿನೆಸ್ ಆಫ್ ಅದರ್ಸ್, ಬಟ್ ವಿ ಡು ನಾಟ್ ವಾಂಟ್ ಟು ಲಿವ್ ವಿತ್ ದಿ ಮಿಸರಿ ಆಫ್ ಅದರ್ಸ್ ಅನ್ನುವ ಒಂದು ಮಾತಿದೆ. ಹಾಗಾಗಿ ನಾವೆಲ್ಲರೂ ಇತರ ಸಂತೋಷವನ್ನು ಹಂಚಿಕೊಂಡು ತಿನ್ನಬೇಕು, ದುಃಖವನ್ನು ಹಂಚಿಕೊಂಡಲ್ಲ. ಹಾಗೆ ಈ ಕಾಯಿಲೆಯನ್ನು ನಾವೆಲ್ಲರೂ ವಿ ವಾಂಟ್ ಟು ಲಿವ್ ಶೇರಿಂಗ್ ದಿ ಹ್ಯಾಪಿನೆಸ್ ಆಫ್ ಆಲ್, ಎಲ್ಲರ ಭವಿಷ್ಯವನ್ನು, ನೆಮ್ಮದಿಯನ್ನು ನೋಡಿಕೊಂಡು ನಾವು ಸಂಘಟಿತರಾಗಬೇಕಲ್ಲದೆ ಇನ್ನೊಬ್ಬರ ದುಃಖಕ್ಕೆ ಕಾರಣ ಆಗಬಾರ್ದು. ಇದಕ್ಕಾಗಿ ನಾವು ಮತ್ತೊಮ್ಮೆ ಸಂಘಟಿತರಾಗಬೇಕಾಗಿದೆ. ಈಗ ಭಾನುವಾರ ರಾತ್ರಿ 9 ಗಂಟೆಗೆ ಇಡೀ ದೇಶದ ಪ್ರಜೆಗಳು ದೀಪವನ್ನು ಆರಿಸಿ ಮನೆಯಲ್ಲಿರ್ತಕ್ಕಂಥ ಜ್ಯೋತಿಯನ್ನು ಬೆಳಗಿಸಿ ತಾವು ಕೂಡ ಜ್ಯೋತಿಯ ಜೊತೆ ಐಕ್ಯ ಆಗಬೇಕು, ಸಮಾಜದ ಎಲ್ಲ ಸುಖ ದುಃಖಗಳೊಂದಿಗೆ ಬೆರೀಬೇಕು ಅಂತ ಹೇಳಿದ್ದಾರೆ. ಶುಭವನ್ನು ಹಾರೈಸಬೇಕು ಅಂತ ಹೇಳಿದ್ದಾರೆ. ನಾವು ಹೇಳ್ತೇವೆ, ಜಾತಿಹೀನನ ಮನೆ ಜ್ಯೋತಿತಾಹೀನವೇ ಅಂತ ಒಂದು ಮಾತಿದೆ. ಅಂದರೆ ಯಾವ ಜಾತಿ ಮತ ಸಂಪ್ರದಾಯನ ಇರಲಿ, ಅವನು ಚಕ್ರವರ್ತಿ ಇರಲಿ, ಒಬ್ಬ ಶ್ರೀಸಾಮಾನ್ಯನೇ ಇರಲಿ, ಅವನ ಮನೆಯಲ್ಲಿರುವಂಥ ಜ್ಯೋತಿ ಒಂದೇ ಬೆಲೆಯದ್ದಾಗಿರುತ್ತೆ, ಒಂದೇ ರೀತಿಯ ಪ್ರಕಾಶವನ್ನು ಕೊಡ್ತದೆ. ಹಾಗಾಗಿ ನಾವು ನಮ್ಮ ಅಂತಸ್ತು ಮತ್ತು ಇತರ ಎಲ್ಲ ಪ್ರಾದೇಶಿಕ ವಿಚಾರಗಳು, ಭಾಷೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಮರೆತು ನಮ್ಮ ಮನೆಯಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿ, ಹೇಗೆ ಸೂರ್ಯನ ಬೆಳಕಿದ್ದಾಗ ಆ ಜ್ಯೋತಿಗೆ ಬೆಲೆ ಇರೋದಿಲ್ಲ, ಆದರೆ ರಾತ್ರಿ ಹೊತ್ತಾದಾಗ ಆ ಸಣ್ಣ ಜ್ಯೋತಿ ಹೇಳ್ತದಂತೆ, ಸೂರ್ಯ ನೀನು ಇಲ್ಲದೇ ಇದ್ದಾಗ ನಾನು ಈ ಕೋಣೆಗೆ ಬೆಳಕನ್ನು ಕೊಡ್ತೇನೆ. ಹಾಗೆ ಪ್ರಪಂಚಕ್ಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಾನಿರುವಂಥ ಪ್ರದೇಶಕ್ಕೆ ನಾನು ಬೆಳಕನ್ನು ಕೊಡ್ತೇನೆ. ಅದೇ ರೀತಿ ನಾವೆಲ್ಲರೂ ಕೂಡ ಈ ಸಣ್ಣ ಸಣ್ಣ ಜ್ಯೋತಿಗಳು ರಾತ್ರಿ ಈ ಜ್ಯೋತಿಯನ್ನು ಹಚ್ಚಬೇಕು ಅಂತ ಮಾನ್ಯ ಪ್ರಧಾನಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ರಾತ್ರಿ ಒಂದು ಹೊತ್ತಿನಲ್ಲಿ ಸಣ್ಣ ಜ್ಯೋತಿಯನ್ನು ಹಚ್ಚಿ, ಈ ಸಣ್ಣ ಜ್ಯೋತಿ ಇದು ಕೇವಲ ನನ್ನ ಮನೆಯ ಒಂದು ಜ್ಯೋತಿ ಆದರೂ ಕೂಡ ನನ್ನ ಮನೆಯಲ್ಲಿರುವ ಎಲ್ಲ ಕುಟುಂಬದ ಸದಸ್ಯರ ಮನೆಗೆ ಬೆಳಕನ್ನು ಕೊಟ್ಟರೆ, ಮನಸ್ಸಿಗೆ ಬೆಳಕನ್ನು ಕೊಟ್ಟರೆ ಇಡೀ ನಮ್ಮ ದೇಶಕ್ಕೆ ಸುಭಿಕ್ಷೆ ಆಗುತ್ತೆ, ಆ ಮೂಲಕ ವಿಶ್ವಕ್ಕೆ ಸುಭಿಕ್ಷೆ ಆಗುತ್ತೆ ಅನ್ನೋ ಸಂದೇಶವನ್ನು ಕೊಡಬೇಕಾಗಿದೆ. ನೀವೆಲ್ಲರೂ ದಯವಿಟ್ಟು ಇದನ್ನು ಪ್ರೀತಿಯಿಂದ ಆಸ್ವಾದಿಸಿ, ಆನಂದಿಸಿ, ಸ್ವೀಕರಿಸಿ. ಭಾನುವಾರದ ದಿವಸ ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ಜ್ಯೋತಿ ಹಚ್ಚಿ ಶುಭವನ್ನು ಹಾರೈಸಿ, ಮನಸ್ಸಿನ ಕತ್ತಲೆಯನ್ನು ಓಡಿಸಿ, ದೇಶದಿಂದ ಈ ಕ್ರೂರವಾದಂಥ ಕೊರೋನಾ ರಾಕ್ಷಸರನ್ನು ಓಡಿಸಿ ಅನ್ನುವ ರಾಕ್ಷಸವನ್ನು ನಿಮಗೆ ಕೊಡ್ತೇನೆ. ನಾವು ಕೂಡ ಧರ್ಮಸ್ಥಳ ದೇವಸ್ಥಾನದಲ್ಲಿ ನಾಳೆ 9 ಗಂಟೆಗೆ ಈ ಜ್ಯೋತಿಯನ್ನು ಹಚ್ಚುತ್ತೇವೆ. ಇದರ ಫಲವಾಗಿ ನಮ್ಮ ನಾಡಿಗೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಶುಭವಾಗಲಿ ಅಂತ ಹಾರೈಸ್ತೇನೆ.